ಸೊಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ವರ್ಷಾದಿ ಜಾತ್ರೆ ಮಹಾಶಿವರಾತ್ರಿದ ಮಲ್ಲ ಉಚ್ಚಯ ಅಂಗಾರ ಮುಟ್ಟ ನಡೆತುಂಡು ಐತರ ಮಹಾಶಿವರಾತ್ರಿ ದಿನ ಮಹಾರುದ್ರಾಭಿಷೇಕ ಜಾಗರಣೆ ಬಲಿ ತೇರ್ದ ಉಚ್ಚಯ ನಡೆತುಂಡು ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ವರ್ಷಾದಿ ಜಾತ್ರೆ ಬೊಕ್ಕ ಮಹಾಶಿವರಾತ್ರಿದ ಮಲ್ಲ ಉಚ್ಚಯ ಕರಿನ ಅಂಗಾರೆ ಕುಡಿಯಿರ್ದು ಈ ಅಂಗಾರೆ ಮುಟ್ಟ ನಡೆತುಂಡು ಐತರ ಮಹಾಶಿವರಾತ್ರಿ ದಿನ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮವನ್ನು ನಡೆತುಂಡು ಕಾಂಡೆ ಉಮಮಹೇಶ್ವರ ಹೋಮ ಐದು ಬೊಕ್ಕ ಮಹಾರುದ್ರಾಭಿಷೇಕ ನೂದು ಬೊಂಡಾಭಿಷೇಕ ಮಧ್ಯಾಹ್ನದ ಮಾಪೂಜೆ ರಾತ್ರಿ ಸೇವಾ ತೇರ್ದ ಉಚ್ಚಯ ನಡೆತುಂಡು ವಿಷ್ಣು ಬಲಿ ಉಚ್ಚಯ ತೇರ್ದ ಉಚ್ಚಯ ಶಿವ ಬಲಿ ಮಹಾಶಿವರಾತ್ರಿ ಜಾಗರಣೆ ಬಲಿ ಕಟ್ಟೆ ಪೂಜೆ ಕೆರೆ ದೀಪ ಮಂಟಪ ಪೂಜೆ ಇಂಚ ತರಾವರಿ ಕಾರ್ಯಕ್ರಮ ನಡಪಾಯರು ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ಕೇಂದ್ರದ ದುಂಬುದ ಮಂತ್ರಿ ಬಿ ಜನಾರ್ದನ ಪೂಜಾರಿಯರ್ನ ಮಾರ್ಗದರ್ಶನಡು ಆಡಳಿತ ಮಂಡಳಿ ಅಭಿವೃದ್ಧಿ ಸಮಿತಿದ ಮಾತಾ ಪದಾಧಿಕಾರಿಗಳು ಸದಸ್ಯರನ್ನ ದುಂಬಾಳ್ತಿಡು ಈ ಮಾತಾ ಕಾರ್ಯಕ್ರಮವನ್ನು ನಡೆತಂಡು ಮಹಾಶಿವರಾತ್ರಿದಲ್ಲೇ ಕೊಡು ಕಾಂಡಿಡ್ದು ಇಡೀ ದಿನ ಪಗೇಲ್ ರಾತ್ರಿ ಊರ ಪರವೂರ ಭಕ್ತರು ಕ್ಷೇತ್ರಗೂ ಬರೊಂದೆತ್ತದು ಶ್ರೀ ಗೋಕರ್ಣನಾಥೇಶ್ವರ ಶ್ರೀ ಅನ್ನಪೂರ್ಣೇಶ್ವರಿ ಪರಿವಾರ ದೇವರ್ಕಲರ್ನ ಎಂಬು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ ಆಶೀರ್ವಾದ ನಟ್ಟುಂಡೇರು ಕುದ್ರೋಳಿ ಕ್ಷೇತ್ರಾಡಳಿತ ಮಂಡಳಿ ಗುರುಕಾರ್ಯರು ಜಯರಾಜ್ ಎಚ್ ಸೋಮಸುಂದರಂ ಒತ್ತು ಗುರುಕಾರ್ಯ ಊರ್ಮಿಳಾ ರಮೇಶ್ ಕಾರ್ಯಂತಿರು ಬಿ ಮಾಧವ ಸುವರ್ಣ ಪಣವು ಗುರುಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ ಸದಸ್ಯರು ಎಚ್ ಎಸ್ ಸಾಯಿರಾಮ್ ಸಂತೋಷ್ ಕುಮಾರ್ ಜೆ ಜಗದೀಪ್ ಸುವರ್ಣ ಕೃತಿನ್ ಅಮೀನ್ ಕಿಶೋರ್ ದಂಡಕೇರಿ ಕ್ಷೇತ್ರ ಅಭಿವೃದ್ಧಿ ಸಮಿತಿದ ಗುರುಕಾರ್ಯರು ದೇವೇಂದ್ರ ಪೂಜಾರಿ ಜತೆ ಗುರುಕಾರ್ಯರು ಡಾಕ್ಟರ್ ಅನುಸೂಯ ಬಿಟಿ ಸಾಲ್ಯನ್ ಒತ್ತು ಗುರುಕಾರ್ಯರು ಡಾಕ್ಟರ್ ಬಿಜಿ ಸುವರ್ಣ ಹರಿಕೃಷ್ಣ ಬಂಟ್ವಾಳ ಚಿತ್ತರಂಜನ್ ಗೈರೋಡಿ ಲೀಲಾಕ್ಷ ಬಿ ಕರ್ಕೇರ ಸೂರ್ಯಕಾಂತ್ ಜೆ ಸುವರ್ಣ ಶೈಲೇಂದ್ರ ವೈ ಸುವರ್ಣ ಪಿಕೆ ಗೌರವಿ ರಾಜಶೇಖರ ಇಂಚ ಸದಸ್ಯರಿ ಪೊರ್ತುಡಿತ್ತೇರು ಮಹಾಶಿವರಾತ್ರಿ ಜಾತ್ರೆದಲ್ಲಿ ಕುಡು ತರಾವರಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಟಣೆ ಮಲ್ದಿತ್ತೇರು ಸೋಮವಾರ ರಾತ್ರಿ ಭೂತಬಲಿ ಬಲಿಪೂಜೆ ಜಲಕ ಓಕುಳಿಯಾದ ಅಂಗಾರೆ ಕಾಂಡೆ 11 ಗಂಟೆಗೆ ಜಾತ್ರೆದ ಕೊಡಿಜಾದ ರಾತ್ರಿ 7 ಗುರುಪೂಜೆ ನಡಪೆರೆ ಉಂಟು ಬ್ರಹ್ಮಾವರ ತಾಲೂಕದ ಮಂದಾರ್ತಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಡು ನಡತ್ನ ವರ್ಷದ ಜಾತ್ರೆಡು ಶನಿವಾರ ತೀರ್ದ ಉಚ್ಚಯ ಓಲಗ ಮಂಟಪ ಪೂಜೆ ಬೊಕ್ಕ ಶಯನೋತ್ಸವ ನಡೆತದೆ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕದ ಮಂದಾರ್ತಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಡು ವರ್ಷದ ಜಾತ್ರೆ ಶ್ರೀ ಮನ್ಮಹಾರಥೋತ್ಸವದ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮ ಫೆಬ್ರವರಿ 17-14 ಮುಟ್ಟ ನಡೆತುಂಡು 5ನೇ ದಿನ ಶನಿವಾರ ಮಧ್ಯಾಹ್ನ ಶ್ರೀ ದುರ್ಗಾಪರಮೇಶ್ವರಿ ದೇವಿರು ತೇರು ಏರ್ದು ಬೈಯಡ್ದು ರಾತ್ರಿ ಮುಟ್ಟ ತೀರ್ದ ಉಚ್ಚೆ ನಡೆತಂಡು ಓಲಗ ಮಂಟಪ ಪೂಜೆ ಶಯನೋತ್ಸವ ನಡಪಾಯರು ಮಂದಾರ್ತಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಡಳಿತ ಸಮಿತಿ ಗುರುಕಾರ್ಯರು ಎಚ್ ಧನಂಜಯ ಶೆಟ್ಟಿ ಕಾರ್ಯತು ಉನ್ನಧಿಕಾರಿ ಗೋವಿಂದ ನಾಯಕ್ ಡಿಟಿ ಅನುವಂಶಿಕ ಮುಕ್ತೇಸರರೈನ ಎಚ್ ಪ್ರಭಾಕರ ಶೆಟ್ಟಿ ಎಚ್ ಶಂಭು ಶೆಟ್ಟಿ ಆರ್ ಶ್ರೀನಿವಾಸ್ ಶೆಟ್ಟಿ ಎಚ್ ಜಯರಾಮ್ ಶೆಟ್ಟಿ ಹೆಗ್ಗುಂಜೆ 4 ಇಲ್ಲದಕ್ಲು ಊರ ಪರ ಊರ ಭಕ್ತರಿ ಪೊರ್ತುಡಿತದು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನ ಇಂಬು ನಟ್ಟೊಂಡೇರು
ಸ್ವಾತಿ ಗಣೇಶ್ ಯಜಮಾನಿಕೆದ ನ್ಯಾಚುರಲ್ ಗ್ರೂಪ್ದ ಇಡೀ ಹವೆ ನಿಯಂತ್ರಣದ ಮರ್ದದ ಅಂಗಡಿ ನ್ಯಾಚುರಲ್ ಮೆಡಿಕಲ್ದ ರಡ್ಡನೇ ಶಾಖೆ ಕುಡ್ಲ ಬಲ್ಮಠ ಮಾರ್ಗದ ಮೈಲ್ ಸ್ಟೋನ್ ಕಟ್ಟನೋಡು ಉದಿಪನಾತ್. ಸ್ವಾತಿ ಗಣೇಶ್ ಯಜಮಾನಿಕೆದ ನ್ಯಾಚುರಲ್ ಗ್ರೂಪ್ದ ಇಡೀ ಹವೆ ನಿಯಂತ್ರಣದ ಮರ್ದದ ಅಂಗಡಿ ನ್ಯಾಚುರಲ್ ಮೆಡಿಕಲ್ದ ರಡ್ಡನೇ ಶಾಖೆ ಕುಡ್ಲ ಬಲ್ಮಠ ಮಾರ್ಗದ ಮೈಲ್ ಸ್ಟೋನ್ ಕಟ್ಟನೋಡು ಶನಿವಾರ ಉದಿಪನಾಂಡು. ಸಂಸ್ಥೆಯ ಯಜಮಾನಿ ಸ್ವಾತಿ ಗಣೇಶ್ ಎದ್ಕೊಂಡಿರು ತುಡರಬೊಳ್ಪ ಪೊತ್ತಾದ ಬಿನ್ನೆರು ಉದಿಪನ ಮಲ್ತೇರು. ಶಾಸಕರು ವೇದವ್ಯಾಸ ಡಿ ಕಾಮತ್ ಪಾತಿರ್ದು ಜನಕರು ಹುಷರಿಜ್ಜಂದಾನಗ ಮರ್ದಗ ಬನ್ನಗ ಮಾನವೀಯತೆ ಬೊಕ್ಕ ಸೇವಾರೂಪಡು ಬೋಡಾಯಿನ ಮರ್ದಲಿನ ಸರಿಯಾಯಿನ ಪುರ್ತುಡು ಕುರುಪುರಂಚಾವಡು ಒಂದೆರಡು ಗಿರಾಕಿಲು ಬೊಕ್ಕ ಉದ್ಯಮದ ನಡುಟು ಎಡ್ಡೆ ಬಾಂಧವ್ಯ ಬುಲೆಯರ ಸಾಧ್ಯ ಅಂತ ಪಂಡ್ಯರು. ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರದ ಮಂಜು ಕಾರ್ನವರ್ ಆಡಳಿತ ಸಮಿತಿದ ಗುರುಕಾರ್ಯ ವಿಶ್ವನಾಥ ಪಾತಿರ್ದು ಹೊಸ ಮರ್ದ ಕೇಂದ್ರಡು ಸೇವೆದ ಒಟ್ಟುಗೂ ಪಾಕಜನಕ್ಕೂ ಬೇರೆದ ಅವಕಾಶ ಮಲ್ತು ಕೊರ್ದು ಪೊಂಜು ಉದ್ಯಮಿ ಸ್ವಾತಿ ಗಣೇಶ್ ಮಾದರಿ ಪಜ್ಜದಿತ್ತೇರೆಂದು ಪಂಡಿರು. ಕುಡಲ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆದ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಉದಯ್ ಕುಮಾರ್ ಪಾತೇತ್ ಮರ್ದ ಕೇಂದ್ರಗಳು ಎಡ್ಡೆ ಸೇವೆ ಕೊರ್ಪುಣದ ಒಟ್ಟುಗೂ ಸೀಕದಕ್ಲಿಗೆ ಸರಿಯಾಯಿನ ಮಾರ್ಗದರ್ಶನ ಕೊರದು ಆರೋಗ್ಯ ಬಾಳುವಿಗೆ ಸಾಕಾರ ಕೊಡುವುದು ಪಂಡೇರು. ದುಂಬುದ ಮೇಯರ್ ದಿವಾಕರ ಪಾಂಡೇಶ್ವರ, ಲ್ಯಾಂಡ್ ಟ್ರೇಡ್ಸ್ ಯಜಮಾನರು ಶ್ರೀನಾಥ ಹೆಬ್ಬ, ಬಂದರ್ ಸ್ಟೀಲ್ ಸೆಂಟರ್ ದ ಎಂ ಮೂಸಾ ಮೊಯ್ದೀನ್, ಮೆಡಿಕಲ್ಸ್ ಓನರ್ಸ್ ಅಸೋಸಿಯೇಷನ್ ದ ಜಮಾನ್, ನ್ಯಾಚುರಲ್ ಗ್ರೂಪ್ ದ ಗಣೇಶ್ ಕಾರ್ಯಕ್ರಮ ಇತ್ತೇರು. ನ್ಯಾಚುರಲ್ ಗ್ರೂಪ್ ದ ಸುರೂತ ಹವೆ ನಿಯಂತ್ರಣದ ಮೆಡಿಕಲ್ ರಾವ್ ಸರ್ಕಲ್ ಡುಪ್ನ ಸಹಕಾರಿ ಸದನ ಕಟ್ಟೋನೋಡು ಎಡ್ಡೆ ಕಾರ್ಯೋಡಿತ್ತಿದ್ದು ಹೊಸದಾದು ಶುರು ಆಯ್ನ ಹವೆ ನಿಯಂತ್ರಣದ ಮರ್ದ ಕೇಂದ್ರ 24 ಗಂಟೆಲ ಬಾಕಿಲ್ದೆತ್ತುಕೊಂಡು 10 ಕಿಲೋಮೀಟರ್ ಸುತ್ತುಡು ಜನಕ್ಲಿನ ಇಲ್ಲ ಬಾಕಿಲಿಗೆ ಮರ್ದ ಎತ್ತವನ ಸೌಕರ್ಯಲ ಒದಗಾಯರ ಉಂಡು. ನಾನು ಯಾವ ರೀತಿಯಲ್ಲಿ ನನ್ನ ಚಟುವಟಿಕೆಯನ್ನು ಮಾಡ್ತೇನೆ ಅಂತ ಹೇಳೋದನ್ನು ಅರಿತುಕೊಳ್ಬೇಕು. ಹಾಗಾಗಿ ಅವರು ಒತ್ತಡದಲ್ಲಿ ಬಂದಾಗ ಅವರಿಗೆ ಒಳ್ಳೆ ರೀತಿಯಲ್ಲಿ ಸಹಕರಿಸುವಂಥ, ಅವರಿಗೆ ಒಂದು ಕಡೆಗಳಲ್ಲಿ ಮದ್ದು ಇಲ್ಲದಿದ್ದರೆ ತರಿಸಿಕೊಡುವಂಥದ್ದು ಅಥವಾ ಅವರಿಗೆ ಹೋಮ್ ಡೆಲಿವರಿ ಕೊಡುವಂಥದ್ದು, ಈ ರೀತಿಯ ಒಂದು ಒಳ್ಳೆಯ ಸೇವಾ ಮನೋಭಾವದಿಂದ ಮಾಡಬೇಕಾದಂಥ ಈ ಒಂದು ಸಂಸ್ಥೆ ಇನ್ನು ಮುಂದೆ ಕೂಡ ಇನ್ನಷ್ಟು ಸೇವಾ ಮನೋಭಾವದಿಂದ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಈ ನಂದಾದ ಹಿರಿಯಗನ ಬಲಗೊಂಡು ಬಂದ ಮೇಲೆ ಈ ಮೆಡಿಕಲ್ ಉತ್ತರ ಅಭಿವೃದ್ಧಿ ಕ್ರಮ ಧನಲಕ್ಷ್ಮಿ ಬಂಡಿ ಅವರ ಇಚ್ಚಿನೆಲ್ಲ 14 ತಂಬಟಮ್ಮು ಗ್ರಾಮದ ವಿದೇಶಿ ತನ್ನಿ ವಿಶ್ವಾಸ ಉಂಟಾಗಿ ತಂಡಿ ಇನ್ನೂ ಸಮಯ ಎಲ್ಲಾರಿ ಅವರು ಎಲ್ಲಾರಿ ಆಗಿ ನಿಂಚೆ ಕಾರ್ಯಸರ್ತಾನಿ ಈ ಮೆಡಿಕಲ್ ಉತ್ತರ ಅಭಿವೃದ್ಧಿ ಆಗಲಿ ಧನಲಕ್ಷ್ಮಿ ಅಮ್ಮ ಒಂಜಿ ಬಂದಿರೋ ಭಕ್ತಿ ವಿಶ್ವಾಸ ಉಂಟಾಗಿದ್ದಾರೆ ಮಾಜಲು ಬೇಗ. ಸ್ವಾತಿ ಗಣೇಶ್ವರವರು ನಮ್ಮ ಮಂಜೇಶ್ವರದವರು ಯುವ ಉದ್ಯಮಿ. ನಮ್ಮ ಸಮುದಾಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅಂದರೆ ಮೆಡಿಕಲ್ನಲ್ಲಿ ಬೇರೆ ಯಾರೂ ಇಲ್ಲ, ಒಂದು ಯುವ ಉದ್ಯಮಿಯಾಗಿ ಮುಂದೆ ಬಂದಿದ್ದಾರೆ. ಬಹಳ ಸಂತೋಷದ ವಿಷಯ. ಮೆಡಿಕಲ್ಸ್ ಅಂತ ಹೇಳಿದ್ರೆ ಎಲ್ಲ ಕೆಮಿಕಲ್ಸ್ ಅಲ್ಲ, ಇದು ನ್ಯಾಚುರಲ್ ಆಗೋದು ಹೇಗೆ? ಅದಕ್ಕೆ ನಾನು ಹೇಳಿದೆ, ಮನೆ ಟೇಬಲ್ ಮೇಲೆ ಇತ್ತು ಒಂದು ವೈಟಮಿನ್ ಸಿರಪ್, ಒಂದು ಗ್ಯಾಸ್ಟ್ರೈಟಿಸಿಗೆ ಯೂಸ್ ಮಾಡುವಂಥದ್ದು ಡೈಜಿನ್ ಸಿರಪ್. ನೋಡಿ, ಇದೆಲ್ಲ ಮಗು ಬೆಳಗ್ಗೆ ಎದ್ದ ತಕ್ಷಣ ಕೇಳ್ತಾನೆ, ನನಗೆ ಪಾಲಿಬೈನ್ ಕೊಡಬೇಕಾ, ಇದು ಎಂಥದ್ದು ಕ್ಯಾಲ್ಸಿಯಂ ಎಕ್ಸ್ ತಗೊಳ್ಬೇಕಾ ಹೇಳ್ತಾನೆ, 15 ವರ್ಷದ ಮೊಮ್ಮಗ. ಸೊ ಹಾಗೆ ನಾನು ಹೇಳಿದೆ ನೋಡಿ, ಎಲ್ಲ ನ್ಯಾಚುರಲ್ಲೇ ಇದೆ ಈಗ. ಕುಡ್ಲದ ಉರ್ವ ಚಿಲಿಂಬಿ ಅರಸು ಎಂಟರ್ಪ್ರೈಸಸ್ ದ ಅದೃಷ್ಟ ಯೋಜನೆ 17th ಅದೃಷ್ಟ ಚೀಟಿ ದೀಪನ ಕಾರ್ಯಕ್ರಮ ಶನಿವಾರ ನಡೆತಲು ರಡ್ಡು 14ನೇ ಅದೃಷ್ಟ ಚೀಟಿಗೆ 1 ಲಕ್ಷ ರೂಪಾಯಿ ಬೆಲೆತ ಬಂಗಾರತನ ಐಫೋನ್ ಇನಾಮ್ ಬೈದಂಡು. ಕುಡ್ಲದ ಅರಸು ಎಂಟರ್ಪ್ರೈಸಸ್ ದ ಮೆಗಾ ಲಕ್ಕಿ ಸ್ಕೀಮ್ ಸೀಸನ್ 17th ಅದೃಷ್ಟ ಚೀಟಿ ದೀಪನ ಕಾರ್ಯಕ್ರಮ ಉರ್ವ ಚಿಲಿಂಬಿದ ಸಂಸ್ಥೆ ಆಫೀಸರು ನಡೆತಂಡು ಪ್ರತಿಯೊಂದು ತಿಂಗಳದ 14ನೇ ತಾರೀಕಿಗೆ ನಡಪನ ಈ ಮೆಗಾ ಲಕ್ಕಿ ಸ್ಕೀಮ್ ದ 17ನೇ ಅದೃಷ್ಟ ಚೀಟಿ ದೀಪನ ಬಿನ್ನೆರು PRG ಶಿಪ್ಪಿಂಗ್ ಪ್ರೈವೇಟ್ ಲಿಮಿಟೆಡ್ ದ ಮ್ಯಾನೇಜರ್ ಶ್ರೀನಿವಾಸ್ ವಿಶ್ವನಾಥ್ ನಡಪಾದ ಕುರಿಯರು 10 ತಾರೀಕು ದುಂಬು ದುಡ್ಡು ಕಟ್ಟದ ಸದಸ್ಯರಿಗೆ ವಿಶೇಷವಾಯಿನ ಸರ್ಪ್ರೈಸ್ ಗಿಫ್ಟ್ ಕೊರೊಂದಿತ್ತದು. ಈ ಆಶ್ಚರ್ಯ ಕೊಡುಗೆ ಇನಾಮನು ಇರುವೆರದೆ ತೊಂಡಿರು. 2007 ನಂಬರದ ಸುರತ್ಕಲ್ದ ಸಂಗೀತ ಮೇರೆಗೆ ವಾಷಿಂಗ್ ಮಿಷನ್, 1800 ಅಜಿಪತ್ ರಡ್ ನಂಬರದ ಸುರೇಶ್ ಮೇರೆಗೆ ಪೊಲಿಗೆದ ಮಿಷನ್ ಬೈದಂಡು. ಬಂಪರ್ ಇನಾಮ್ 1 ಲಕ್ಷ ರೂಪಾಯಿ ಬಿಲೆತ ಬಂಗಾರ ಅತ್ತಂಡ ಐಫೋನ್ 15ನೇ ಅದೃಷ್ಟ 2214 ನಂಬರ್ಗೂ ಬಸದಿಸಿದೆ. ನಾರಾಯಣ ಪನ್ಪುನಾರು ಬಂಪರ್ ಇನಾಮ್ ಗೆಂದಿರು. ಒರುವ ಚಿಲಿಂಬಿ ಅರಸು ಎಂಟರ್ಪ್ರೈಸಸ್ ದ ಯಜಮಾನಿರು ಮನೋಜ್ ಅರಸ್ ಬೊಕ್ಕ ರಾಮಚಂದ್ರ ಸಾಲ್ಯನ್ ಕೊಟ್ಟಾರ ಬೊಕ್ಕ ಪಾಕಜನ ಗಿರಾಕಿರು ಈ ಪೊರ್ತುಡಿತೀರು. ಮನೋಜ್ ವಾಮಂಜೂರು ಕಾರ್ಯಕ್ರಮ ಸುಧಾರ್ತೀರು. ಸರ್ಪ್ರೈಸ್ ಗಿಫ್ಟ್ ನ ವಾಷಿಂಗ್ ಮಿಷಿನ್ ಸಿಗ್ತಾ ಇರುವಂತಹ ಕಾಯಿನ್, ಒಂದು ಕಾಯಿನ್ ಅನ್ನು ತೆಗೆದಿದ್ದಾರೆ. ದ ನಂಬರ್ ಈಸ್ 2007 ಇನ್ ಸರ್ಪ್ರೈಸ್ ಗಿಫ್ಟ್. ಸರ್ಪ್ರೈಸ್ ಗಿಫ್ಟ್ ನ ಟೈಲರಿಂಗ್ ಮಿಷಿನ್ ಸಿಗ್ತಾ ಇದೆ 1862.
1862 ಅವರಿಗೆ ಸಿಗ್ತಾ ಇದೆ ಟೇಲರಿಂಗ್ ಮಷಿನ್. ಶ್ರೀನಿವಾಸ್ ವಿಶ್ವನಾಥ್ ಅವರ ಕೈಯಿಂದ ಡ್ರಾ ಆಗಿರುವಂತಹ ಇವತ್ತಿನ ಈ ಕಾರ್ಯಕ್ರಮದ ಬಂಪರ್ ಸಂಖ್ಯೆ 2214 ಇವರಿಗೆ ಸಿಗ್ತಾ ಇದೆ 1 ಲಕ್ಷ ಬೆಲೆ ಬಾಳುವಂತಹ ಚಿನ್ನ ಅಥವಾ iPhone 15 ಎರಡರಲ್ಲಿ ಒಂದನ್ನು ಚಾಯ್ಸ್ ಮಾಡಬಹುದು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗಿರಾಕಿಲಿಗೆ ಡಿಜಿಟಲ್ ಬ್ಯಾಂಕಿಂಗ್ UPI ಬೊಕ್ಕ IMPS ಸೌಕರ್ಯ ಒದಗಾಯರೆ ಇತ್ತದೆ. ಫೆಬ್ರವರಿ 17ಕ್ಕೆ ಉಂದಿಕ ಅಧಿಕೃತ ಚಾಲನೆ ಕೊರಪನ ಕಾರ್ಯಕ್ರಮ ಬ್ಯಾಂಕ್ದ ಸಭಾಂಗಣೋಡು ನಡಪೆರ ಉಂಡುವುದು ಬ್ಯಾಂಕ್ದ ಗುರುಕಾರ್ಯರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಪಂತೇರ್. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರುಕಾರ್ಯರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಸೋಮವಾರ ಕುಲದ ಬ್ಯಾಂಕ್ ಸಭಾಂಗಣೋಡು ಸುದ್ದಿ ಕುಟುಡು ಪಾತಿರದು ಗಿರಾಕಿಲೆಗೆ ಎಡ್ಡೆ ಸೇವೆಲಿನ ಕೊರಿಯರ ತಯಾರಾದುಲ್ಲ ಗಿರಾಕಿಲೆಗೆ ಇತ್ತದ ಅಗತ್ಯಲಿಗೆ ಸರಿಯಾದ ಡಿಜಿಟಲ್ ಬ್ಯಾಂಕಿಂಗ್ ಪಾಡೊಂದುಂಡು ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ IMPS ಸೇವೆಯನ್ನು ಶುರು ಮಾಡ್ತಂಡು. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಅಭಿವೃದ್ಧಿ ಮಲ್ತಿನ ತುರ್ತು ದುಡ್ಡು ವರ್ಗಾವಣೆದ ವ್ಯವಸ್ಥೆ ಒಂದು ಅದಿತ್ತದು. ವಾರದ 24 ಗಂಟೆ ಲಬುಕ ವಾರದ ಅಕೇರಿ ರಜತ ದಿನಲ ಮೊಬೈಲ್ ಹಿಡ್ದೆ ಕಾಸು ವರ್ಗಾವಣೆ ಮಲ್ಪೊಲಿ UPI ಹಿಡ್ದು ಗಿರಾಕಿಲು ತುರ್ತು ಕಾಸು ಕಡಪಡೋಲಿ ಬೊಕ್ಕ ದೆತೊನೊಲಿ ಕಾಸು ದೆತೊನ್ನಕ್ಲಿನ UPI IDಗೆ ಸೀದಾ ಕಾಸು ಕಡಪಡೋಲಿ QR ಕೋಡ್ ಸ್ಕ್ಯಾನ್ ಮಲ್ತದ ಕಟ್ಟೋಲಿಂದು ಆರ್ಪಂಡೇರು. ದೇಶದ ಓವೇ ಬ್ಯಾಂಕ್ದ ಅಕೌಂಟ್ಗೂ ಕಾಸು ವರ್ಗಾವಣೆ ಮಲ್ಪೊಲಿ ಒಂದೆಡ್ದು ಎಲ್ಲೆಲ್ಲಿಯ ಬೇರೆದಕ್ಲಿಗೆ ಸಹಾಯ ಹಾಕೊಂಡು ಎಂಕ್ಲಿನ ಬ್ಯಾಂಕ್ದ ಗಿರಾಕಿಲೆಗೆ ಡಿಜಿಟಲ್ ಬ್ಯಾಂಕಿಂಗ್ ಸೇವೆ ಲೈನ UPI ಬೊಕ್ಕ IMPS ಸೌಕರ್ಯಲಿಗೆ ಅಧಿಕೃತವಾದ ಚಾಲನೆ ಕೊರ್ಪುನ ಕಾರ್ಯಕ್ರಮ ಫೆಬ್ರವರಿ 17ಕ್ಕೆ ಅಂಗಾರೆ ಮಧ್ಯಾಹ್ನ 12 ಗಂಟೆಗೆ ಬ್ಯಾಂಕ್ದ ಸಭಾಂಗಣ ನಡಪೌಂಡು. UPI ಸೇವೆ ಹಿಡಿದು ಎಂಕ್ಲಿನ ಗಿರಾಕಿಲೆಗೆ ಬೊಕ್ಕಲಾತ ಸುಲಭ ಬೊಕ್ಕ ರಭಸದ ಬ್ಯಾಂಕಿಂಗ್ ಅನುಭವ ತಿಕ್ಕೆರೆ ಉಂಡು ಪನ್ಪುನ ವಿಶ್ವಾಸ ಎಂಕ್ಲೆಗೆ ಉಂಡು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಪಂಡೇರ. ಬ್ಯಾಂಕ್ದ ಒತ್ತುಗುರು ಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ, ಮುಖ್ಯ ಕಾರ್ಯತೋವನ್ನಾಧಿಕಾರಿ ಗೋಪಾಲಕೃಷ್ಣ, ಶಶಿಕುಮಾರ್ ರೈ ಬಾಲಿಯೊಟ್ಟು, ಸದಾಶಿವ ಉಳ್ಳಾಲ ಸೇರಿನಂಚ ಬ್ಯಾಂಕ್ದ ನಿರ್ದೇಶಕರು ಸುದ್ದಿ ಕೂಟೊಡಿತ್ತೇರು. ಡಿಜಿಟಲ್ ಬ್ಯಾಂಕಿಂಗ್ ಮತ್ತು UPI ಮತ್ತು IMPS ಸೌಲಭ್ಯವನ್ನು ನಮ್ಮೆಲ್ಲ ಬ್ಯಾಂಕಿನ ಗ್ರಾಹಕರಿಗೆ, ನಮ್ಮ ಸೊಸೈಟಿಯಲ್ಲಿರುವಂಥ ಗ್ರಾಹಕರಿಗೂ ಕೂಡ ಇದರ ಪ್ರಯೋಜನ ಪಡೆಯುವಂಥ ರೀತಿಯಲ್ಲಿ ಮಾಡಿದೆ. ಹಾಗಾಗಿ ಈ ವ್ಯವಸ್ಥೆಯಲ್ಲಿ ರಜಾ ದಿವಸದಲ್ಲಿ ಕೂಡ ಹಣ ಪಡೆಯುವಂಥ ವ್ಯವಸ್ಥೆ, ಟ್ರಾನ್ಸ್ಫರ್ ಮಾಡುವಂಥದ್ದು, ಹಣದ ವರ್ಗಾವಣೆ ಮಾಡುವಂಥದ್ದನ್ನು ನಾವು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. UPI ಮೂಲಕ ಗ್ರಾಹಕರು ತಕ್ಷಣ ಹಣ ಕಳಿಸ್ಬೋದು ಮತ್ತು ಅದೇ ರೀತಿ ಅವರು ಹಣವನ್ನು ಕೂಡ ಪಡೀಬೋದು ಮತ್ತು ಹಣ ಪಡೆಯುವವರು UPI IDಗೆ ನೇರವಾಗಿ ಹಣ ಕಳಿಸ್ಬೋದು. ಇದು ಮಾತ್ರ ಅಲ್ಲ, QR ಕೋಡ್ ಸ್ಕ್ಯಾನ್ ಮಾಡಿ ಹಣ ಪಾವತಿ ಮಾಡ್ಬೋದು ಮತ್ತು ಆನ್ಲೈನ್ನಲ್ಲಿ ಖರೀದಿ ಮತ್ತು ಬಿಲ್ಲು ಪಾವತಿ ಮಾಡಲಿಕ್ಕೆ ಕೂಡ ಒಂದು ವ್ಯವಸ್ಥೆ ಆಗ್ತದೆ. ದೇಶದ ಯಾವುದೇ ಒಂದು ಬ್ಯಾಂಕಿನ ಖಾತೆಗೆ ಹಣ ವರ್ಗಾವಣೆ ಮಾಡ್ಬೋದು. ಈ ಎಲ್ಲ ವ್ಯವಹಾರಗಳು UPI ಪಿನ್ ಮತ್ತು 2 ಹಂತದ ಭದ್ರತಾ ವ್ಯವಸ್ಥೆಯಿಂದ ಸುರಕ್ಷಿತವಾಗಿ ಇರ್ತದೆ. ನಮ್ಮ ಗ್ರಾಹಕರಿಗೆ ಡಿಜಿಟಲ್ ಬ್ಯಾಂಕಿನ ಸೇವೆಗಳಾದಂಥ UPI ಮತ್ತು IMPS ಸೌಲಭ್ಯಗಳನ್ನು ಅಧಿಕೃತವಾಗಿ ನಾಳೆ ನಾವು ಚಾಲನೆ ನೀಡ್ತಾ ಇದ್ದೇವೆ. ಮಧ್ಯಾಹ್ನ 12 ಗಂಟೆಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಉಡುಪಿ ಜಿಲ್ಲೆ ಕಲ್ಯಾಣಪುರದ ಮೂಡುತೋನ್ಸೆ ಹೊನ್ನಪ್ಪ ಕುದ್ರು ಶ್ರೀ ಸ್ವಾಮಿ ಕೊರಗಜ್ಜ ದೇವಸ್ಥಾನಗಳು ಸಿರಿಸಿಂಗಾರದ ನೇಮ ಶನಿವಾರ ರಾತ್ರಿ ನಡೆಯುತ್ತದೆ. ಉಡುಪಿ ಜಿಲ್ಲೆ ಕಲ್ಯಾಣಪುರದ ಮೂಡುತೋನ್ಸೆ ಹೊನ್ನಪ್ಪ ಕುದ್ರು ಶ್ರೀ ಸ್ವಾಮಿ ಕೊರಗಜ್ಜ ದೇವಸ್ಥಾನಗಳು ವರ್ಷದ ಆಚರಣೆ ಉತ್ಸವಲ್ಲಿ ಕೊಡು ಸಿರಿಸಿಂಗಾರದ ನೇಮ ಶನಿವಾರ ರಾತ್ರಿ ಆಚರಣೆ ಮಾಡ್ತಿದ್ದೀರಿ. ಕಾಂಡೆ ಗಣಪತಿ ಹೋಮ, ನವಕ ಪ್ರಧಾನ ಹೋಮ, ಕಲಶಾಭಿಷೇಕ ಆದ ದೊಂಪ ಏರ್ದು ಮಲ್ಲಮಟ್ಟದ ಪ್ರಸಾದ ಆದ ರಾತ್ರಿ ಶ್ರೀ ಸ್ವಾಮಿ ಕೊರಗಜ್ಜ ದೈವದ ಆಜಿನ ವರ್ಷದ ಸಿರಿಸಿಂಗಾರದ ನೇಮ ನಡೆತಂಡ್ರು. ಶ್ರೀ ಸ್ವಾಮಿ ಕೊರಗಜ್ಜ ದೇವಸ್ಥಾನ ಮೂಡು ತೋನ್ಸಿದ ಗುರುಕಾರ್ಯರು ಗುರುವ ಸುವರ್ಣ, ಆಡಳಿತ ಮುಕ್ತೇಸರು ಪ್ರಭಾಕರ ಕೋಟ್ಯನ್, ಬೊಕ್ಕ ಭಾಸ್ಕರ ಕೋಟ್ಯನ್ ಹೊನ್ನಪ್ಪ ಕುದ್ರು, ಕಾರ್ಯಂತಿರು ಸಂಜೀವ ಕರ್ಕೇರ, ಪಣವ ಗುರುಕಾರ್ಯ ಸಂಜೀವ ಸುವರ್ಣ, ಬೊಕ್ಕ ಹೊನ್ನಪ್ಪ ಕುದ್ರದ ಜಯಂತಿ ಗುರುವ ಸುವರ್ಣ, ವಿಕಾಸ್ ಕುಂದರ್ ಬೊಕ್ಕ ಚೈತ್ರ, ಮನೀಶ್ ಕುಂದರ್ ಬೊಕ್ಕ ನಯನ, ರಾಕೇಶ್ ಬೊಕ್ಕ ನಂದಿನಿ ಮಲ್ಪೆಕೊಳ, ಕಿಶೋರ್ ಪುತ್ರನ್ ಬೊಕ್ಕ ಕಾವ್ಯ ಮಾವಿನ ಕುದ್ರು, ಬೊಕ್ಕ ಊರ ಪರವೂರ ಭಕ್ತಿರು ಕೊರಗಜ್ಜನ ಸಿರಿಸಿಂಗಾರದ ನೇಮತುದು ಕರಿಗಂಧ ಬೂಲಿದ ತಂಡೇರು.
ಶ್ರೀ ಕ್ಷೇತ್ರ ಏಳಿಂಜೆ ಲಕ್ಷ್ಮೀ ಜನಾರ್ದನ ದೇವಸ್ಥಾನಡು ಶನಿವಾರ ಶ್ರೀ ವಿಷ್ಣು ಸಹಸ್ರನಾಮಯಾಗ ಭಕ್ತರನ ಇಷ್ಟಾರ್ಥ ಸಿದ್ಧಿಗೆ ಬೊಕ್ಕ ದೇವೇರ್ನ ಪ್ರೀತಿಗಾದ ನಡೆತ್ತದೆ. ಶ್ರೀ ಕ್ಷೇತ್ರ ಏಳಿಂಜಿ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನಡು ಶನಿವಾರ ನೂತೇನ್ಮ ಯಜ್ಞ ಕುಂಡುಲೆಡು ಶ್ರೀ ವಿಷ್ಣು ಸಹಸ್ರನಾಮಯಾಗ ಆಚರಣೆ ಮಂತಿದ್ದೇರು. ದೇವೇರ್ನ ಪ್ರೀತಿಗಾದ ಭಕ್ತರ್ನ ಇಷ್ಟಾರ್ಥ ಸಿದ್ಧಿಗಾದ ಶ್ರೀ ವಿಷ್ಣು ಸಹಸ್ರನಾಮಯಾಗ ನಡಪಾದ ಪೂರ್ಣಾಹುತಿ ಮಂತಿರು. ಸಭಾಲೀಸುಡು ಕಟೀಲ್ ಶ್ರೀ ಲಕ್ಷ್ಮೀನಾರಾಯಣ ಆಸರಣ್ಣ ಕಾರ್ಯಕ್ರಮ ಉದ್ದೀಪನ ಮಲ್ತದ ಪಾತಿರ್ದು ವಿಷ್ಣು ಸಹಸ್ರನಾಮ ಪಂಡ ಒಂದೇನು ಕಡಲೆಗೆ ಹೋಲಿಕೆ ಕುರುಳಿ ಒಂದೇನು ತೂಪನವೇ ಒಂಜಿ ಭಾಗ್ಯ ಅಂತ ಪಂಡೇರು. ವೇದವ್ಯಾಸದ ಅಂತ್ರಿ ತಿಬ್ಬಾರ್ ಪಾತಿರ್ದು ಶ್ರೀ ವಿಷ್ಣುನ ವಿಶ್ವರೂಪದ ಜವನ ಮಂತ್ರ ಒಂದು ಈ ಶ್ಲೋಕ ಪಂಡ ಮಾತಾ ದುಕ್ಕಲ ದೂರ ಆಪಣು ಪಂಡೇರು. ಬೆಳ್ತಂಗಡಿ ಶಾಸಕರು ಹರೀಶ್ ಪುಂಜ ಪಾತಿರ್ದು ನಾವೂರು ಗ್ರಾಮಡು ಪ್ರತಿಯೊಂದು ಇಲ್ಲದಕ್ಲೆಗ್ ಬಾಯ್ಪಾಠ ಉಂಡು ಅಂಚನೆ ಪ್ರತಿಯೊಂದು ಗ್ರಾಮದಕ್ಲೆಗ್ ಒಂದು ಬಾಯ್ಪಾಠ ಬರುಡು ಇತಿಹಾಸಡು ಸುರೂತ ಸರ್ತಿ ಇಂಚಿನ ವಿಷ್ಣು ಸಹಸ್ರನಾಮ ಯಾಗ ನಡತೊಂದುಂಡು ಒಂದು ಪಂಡೇರು. ಮೊಲ್ಕಿ ಸೀಮೆ ದುಗ್ಗಣ್ಣ ಸಾವಂತರ ಸಿರಿ ಏಳೆಂಜಿ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದ ಆಡಳಿತ ಮುಕ್ತೇಸರಿರು ಪ್ರಭಾಕರ ಶೆಟ್ಟಿ, ಧರ್ಮದರ್ಶಿ ಹರಿಕೃಷ್ಣ ಪುನರೂರು, ಯುಗಪುರುಷದ ಬೋನಾಭಿರಾಮ ಉಡುಪ, ಶ್ಯಾಮಲ ಪ್ರಭಾಕರ ಶೆಟ್ಟಿ, ಯಶೋಧ ದಿವಾಕರ ಶೆಟ್ಟಿ, ಏಳೆಂಜೆ ಕೊಂಜಾಲಗುತ್ತು ಅನಿಲ್ ಶೆಟ್ಟಿ, ಪ್ರಧಾನ ಪೂಜೆ ಮಲ್ಪನ ಗಣೇಶ್ ಭಟ್, ಆಡಳಿತ ಮುಕ್ತೇಸರಿ ಪ್ರಭಾಕರ ಶೆಟ್ಟಿ ಕೊಂಜಾಲ ಗುತ್ತು, ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು, ಯುಗಪುರುಷದ ಬೋನಾಭಿರಾಮ ಉಡುಪ, ದಿವಾಕರ ಶೆಟ್ಟಿ ಇಂಚ ಬೇತೆ ಬೇತೆ ವಲಯದ ನಾಯಕರು ಶ್ರೀ ವಿಷ್ಣು ಸಹಸ್ರನಾಮಯಾಗ ಸಮಿತಿದಾಕಲು ಪಾಲ್ಗೊಂಡಿರು. ನೂತೇನ್ಮ ಯಜ್ಞ ಕುಂಡುಲೆಡು ಒಂಜೇ ಪೊರ್ತುಡು ಶ್ರೀ ವಿಷ್ಣು ಸಹಸ್ರನಾಮಯಾಗ ನಡಪಾದು ಪೂರ್ಣಾಹುತಿ ಮಾ ಪೂಜೆ ಮಲ್ತೇರು. ಓಂ ಸಿದ್ಧಾಯ ನಮಃ ಸ್ವಾಹ ವಿಷ್ಣವ ಇದನ್ನ ಮಮ ಓಷಧೀಭ್ಯಃ ಯಜ್ಞಾಯ ಪರಮಾತ್ಮನ ಇಂದಿ ಸರಿದೋ ನಧೇನ ಅಂತರ್ಹೃದಾಮನಾಸಾ ಪೂಯಮಾನ ಜೋಷಾಣ ಹರಿಯತಿ ಜಾತವೇದ ಮಂಡ ಅವೆಲ್ಲ ಸಮುದ್ರ ಹೋಲಿಕೆ ಕೊಡ್ಬೇಡಿ. ಸಮುದ್ರ ನೀರು ಏತಿದ್ರೆಲ್ಲ ಬಕ್ಕಲ ಉಟ್ಟಕ್ಕನೆ ವಿಷ್ಣು ಸಹಸ್ರ ಮಂತ್ರಗೂ ಪ್ರತಿ ಮಂತ್ರಗಳ ಬಕ್ಕಲ ಗೋಲ್ಡಾದ ವಿಶೇಷವಾಗಿ ಅರ್ಥ ಉಂಡು. ಅಂಚಿತ್ತು ವಿಷ್ಣು ಸಹಸ್ರನಾಮ ಯಾಕೆ ಬರ್ತೀನಿ ನುತ್ತ ಹೊರ್ಮ ಕುಂಡೋಡು ಏಕಗಾಲೋಡು ಆಪುಣಿ ಮಂಡ ಅವೇನು ತೂಪುಣದೇ ನಂಗೆ ಕೊಂಚ ಮಲ್ಲ ಭಾಗ್ಯ ಅಂಚಿತ್ತು ಮಲ್ಲ ಕೆಲಸ ವಿಶೇಷವಾಗಿ ಲಕ್ಷ್ಮೀ ಜನಾರ್ದನ ದೇವರ ಸನ್ನಿಧಾನಡು ಆವೊಂದುಂಡು. ಲೋಕಾಧ್ಯಕ್ಷಂ ಸ್ತುವನ್ ನಿತ್ಯಂ ಸರ್ವ ದುಃಖಾದಿಗೋ ಭವೇತ್. ಲೋಕಾಧ್ಯಕ್ಷನ ಈ ಮಂತ್ರದ ಮೂಲಕವಾದ ನಮ್ಮ ಸ್ತೋತ್ರ ಮತ್ತಂಡ ಮಾತ ದುಃಖಲ್ಲ ನಮ್ಮ ಶಾರೀರಿಕಪ್ಪೋ ಮಾನಸಿಕಪ್ಪೋ ಸಾಂಸಾರಿಕಪ್ಪೋ ವ್ಯಾವಹಾರಿಕ ದುಃಖ ಪೂರ ಪರಿಹಾರ ಪುಂಡು ಪಣಂದುಲೆ ಈ ಒಂಜಿ ಯಾಗ ನಮಕ್ ಮಾತೆರೆಗಳ ಶಕ್ತಿ ಆವಡ್ ಆ ದೇವರಿನ ಆಶೀರ್ವಾದದ ಮೂಲಕ ಎಂಜ ಈ ಒಂಜಿ ಯಾಗ ಎಂಚ ಎಡ್ಡೆ ರೀತಿ ನಡಪೋಡು ಪನ್ನೊಂಜಿನ ಸಂಕಲ್ಪನ ಮಲ್ದನ ಅಂಚನೆ ಈ ಗ್ರಾಮದ ಈ ಊರದ ಈ ದೇಶಗೆ ಈ ಒಂಜಿ ಯಾಗದ ಮೂಲಕ ನನಾತು ಶಕ್ತಿ ತಿಕ್ಕಡನ್ ಪನ್ಪಂಚಿನ ಪಾತರಣಿ ಅನಿ ಸಂದರ್ಭಡು ಪನೊಂದು ವಕೀಲರು ನಿಚ್ಚಲ ಗೊಬ್ಬಲೆಡು ಪಾಲು ತಂದು ಆರೋಗ್ಯ ಖಾತೋನ್ಲಿಂದ ಕರ್ನಾಟಕ ವಕೀಲರಿನ ಸಂಘದ ದುಂಬುದ ಗುರ್ಕಾರ್ಯರು ಪದ್ಮಪ್ರಸಾದ್ ಹೆಗ್ಡೆ ಪಂತಿರು. ವಕೀಲರಿನ ಸಂಘ ಬಂಟ್ವಾಳದ ವರ್ಷದ ಗೊಬ್ಬದ ಕೂಟ 2026 ಉದಿಪನ ಮಲ್ತದಾರು ಪಾತಿರಿಯರು. ವಕೀಲರಿನ ಸಂಘ ಬಂಟ್ವಾಳದ ನೆಲೆಡು ವರ್ಷದ ಗೊಬ್ಬದ ಕೂಟ 2026 ಪಾಣೇರು ಶ್ರೀ ಶಾರದಾ ಪ್ರೌಢಶಾಲೆ ಮೈದಾನ ನಡೆತಂಡ. ಗೊಬ್ಬದ ಕೂಟ ಬೊಕ್ಕ ಸಭಾಲೀಸಿನ ಕರ್ನಾಟಕ ವಕೀಲರಿನ ಸಂಘದ ದುಂಬುದ ಗುರ್ಕಾರ್ಯರು ಪದ್ಮಪ್ರಸಾದ್ ಹೆಗ್ಡೆ ಉದಿಪನ ಮಂತೇರು. ವಕೀಲರಿನ ಆರೋಗ್ಯ ಖಾತೋನಿಯರ ಒಂಜಿ ದಿನದ ಗೊಬ್ಬುಡು ಪಾಲ್ದೆ ತೊಂಡ ಯಾವಂದು ಸಾಧ್ಯ ಆಂಡ ನಿಚ್ಚಲ ಗೊಬ್ಬುಲೆಡು ಪಾಲ್ದೆ ತೊಂಡ್ಲಿ ಯೋಗ ಮಲ್ಪುಲೆಂದು ಪಂಡಿರು. ಬಂಟ್ವಾಳ ವಕೀಲರಿನ ಸಂಘ ಬೊಕ್ಕ ಜಿಲ್ಲಾ ವಕೀಲರಿನ ಸಂಘದ ಗುರ್ಕಾರ್ಯರು ರಿಚರ್ಡ್ ಕೋಸ್ತಾ ಗುರ್ಕಾರ್ಮ ವಹಿಸಿದ್ದಿರು. ಕೆಎಸ್ಪಿಸಿ ಅಭ್ಯರ್ಥಿ ಶ್ರೀನಿವಾಸ ಟಿ ಅಗ್ಗೇರಿದ ಪಂತವು ಚಾಲನೆ ಕೊರಿಯರು. ಕುಡ್ಲದ ನ್ಯಾಯವಾದಿಗಳ ಸಂಘದ ವಿಜಯ್ ಕುಮಾರ್ ಎಸ್ಡಿಎಂ ಕಾನೂನು ಕಾಲೇಜು ಕುಡ್ಲದ ಪರ ವಿದ್ಯಾರ್ಥಿ ಸಂಘದ ಗುರ್ಕಾರ್ಯರು ರಾಘವೇಂದ್ರ ರಾವ್ ಈ ಪುರ್ತುಡಿದ್ದೇರು. ನಮ್ಮ ಶರೀರದ ರಚನೆ ಹೇಗಿದೆ ಅಂತಂದ್ರೆ ನಾವು ಬೌದ್ಧಿಕವಾಗಿ ಚಿಂತನೆ ಮತ್ತು ಬೌದ್ಧಿಕ ಕೆಲಸಗಳ ಜಾಸ್ತಿ ಮಾಡಿದಾಗ ಕೂಡ ಶಕ್ತಿ ಜಾಸ್ತಿ ಬೇಕಾಗ್ತದೆ. ಶಾರೀರಿಕ ಕೆಲಸಕ್ಕಿಂತ ಜಾಸ್ತಿ ಕೆಲಸ ಬೇಕಾಗುತ್ತೆ. ಆದರೆ ಶರೀರ ಮತ್ತು ಬುದ್ಧಿ ಎರಡರ ಸಂವಹನ ಬೇಕು. ಅದಕ್ಕೆಲ್ಲ ವಕೀಲರ ನನ್ನ ವಿನಂತಿ ಏನು ಅಂತಂದ್ರೆ
ಇವತ್ತು ಮಾತ್ರ ಈ ಅಂಗಣಕ್ಕೆ ಬರುವುದಲ್ಲ, ದಿನಾಲು ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ವ್ಯಾಯಾಮ ಮಾಡಬೇಕು. ಯೋಗ ಮಾಡಿದರೆ ಇನ್ನು ಒಳ್ಳೆಯದು. ಯೋಗ ಮಾಡಿ ಯೋಗ ಜೊತೆಗೆ ಸ್ವಲ್ಪ ಯೋಗ ಜೊತೆಗೆ ಮೆಡಿಟೇಷನ್. ಹಿಂದೂ ಯುವ ಸೇನೆದಕ್ಲು ರಾಷ್ಟ್ರ ಚಿಂತನದ ಸಮ ಮನಸ್ಸದಕ್ಲಿನ ಒಟ್ಟು ಸೇರ ಒಂದು ಕೆಲಸ ಮಲ್ತೊಂದುಲ್ಲಿರದೆ ಸನಾತನ ಸಂಸದ ಮಂಜುಳ ಗೌಡ ಪಂತಿರು ಹಿಂದೂ ಯುವ ಸೇನೆ ಬಜಲ್ ಕಾವು ಬೈಲ್ದ 35ನೇ ವರ್ಷದಲ್ಲಿ ಈಸಲು 6 ಉಪನ್ಯಾಸ ಕೊರಿಯರು. ಕುಡ್ಲದ ಹಿಂದೂ ಯುವ ಸೇನೆ ಕಾವು ಬೈಲ್ ಶ್ರೀ ಪಂಚಲಿಂಗೇಶ್ವರ ಶಾಖೆ ಬಜಲ್ದ 35ನೇ ವರ್ಷದಲ್ಲಿ ಈಸು ನಡೆತಿದೆ. ದೇಶದ ದುಂಬುದ ಸೈನಿಕರು ಸುಬೇದರ್ ರಾಘವೇಂದ್ರ ಕುಡ್ತಡ್ಕ ಬಿನ್ನೀರ್ನ ಒಟ್ಟುಗೂ ಕಾರ್ಯಕ್ರಮ ಉದಿಪನ ಮಲ್ತೇರು. ಕಾವು ಬೈಲು ಶಾಖೆದ ಮರ್ಯಾದಿ ಗುರುಕಾರ್ಯರು ಕಿರಣ್ ರೈ ಪಾತಿರ್ದು ಹಿಂದೂ ಸಮಾಜನ ಒರಿಪಾವನ ಉದ್ದೇಶಡು ಹಿಂದೂ ಯುವ ಸೇನೆ ಬುಡಂದೆ ಧರ್ಮೋಗಾದು ಬಿನೊಂದುಂಡು ಪಾಕ ಜನ ಈ ಸಂಘಟನೆಗಾದು ಕೊಡುಗೆ ಕೊಡ್ತೀರು ಮಾತೆರೆಗಳ ಸೊಲ್ಮೇಲೆ ಒಂದು ಪಂಡೇರು. ಸನಾತನ ಸಂಸ್ಥೆ ಕುಡ್ಲದ ಮಂಜುಳ ಗೌಡ ಉಪನ್ಯಾಸ ಕುರಿತು 35 ವರ್ಷ ಪಂಡ ಎಲ್ಲಿಯ ಸಂಗತಿಯತ್ತು ಹಿಂದೂ ಯುವ ಸೇನೆದಕ್ಲು ರಾಷ್ಟ್ರ ಚಿಂತನದ ಸಮ ಮನಸ್ಸದಕ್ಲಿನ ಒಟ್ಟು ಸೇರ ಒಂದು ಕೆಲಸ ಮಲ್ತೊಂದುಲ್ಲಿருந்து ಪಂಡೇರು. ದುಂಬುದ ಸೈನಿಕರು ಸುಬೇದರ್ ರಾಘವೇಂದ್ರ ಕುಡ್ತಡ್ಕದಾರಿಗೆ ಸಮ್ಮನದ ಮರ್ಯಾದೆ ಮಲ್ತಿರು. ನಾಟ್ಯ ಗುರು ವಿದುಷಿ ಸುನಿತ ಜಯಂತ ಉಳ್ಳಾಲ ವಂಶಿ ಎಕ್ಕೂರು ಬೊಕ ಲಾವಣ್ಯ ವಿಶ್ವಾಸ ದಾಸರಿಗೆ ಮೆಚ್ಚುಗೆದ ಮರ್ಯಾದೆ ಮಲ್ತೇರು. ಹಿಂದೂ ಯುವ ಸೇನೆ ಕೇಂದ್ರ ಮಂಡಳಿದ ಮರ್ಯಾದೆ ಗುರುಕಾರ್ಯರು ಭಾಸ್ಕರ ಚಂದ್ರ ಶೆಟ್ಟಿ ಪಾತಿರ್ದು ಸಂಘದ ಪ್ರಚಾರಗಾದ ಬೊಕ್ಕ ಸಂಘಟನೆ ಆಯರ ಕೊಡುಗೆ ಕೊರ್ನ ಮಹಾಜನಕ್ಲಿನ ನೆಂಪು ಮಲ್ತೊಂಡಿರು. ಆಕೆರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತಂಡು. ಬೇತೆ ಬೇತೆ ರೀತಿಯ ಶಾಲೆಗೆ ಜೋಕ್ಲೆ ಕಲ್ಪನಂಚಿನ ಸಂದರ್ಭ ಅಕ್ಲೆ ಬೋಡಾಗಿಂಚಿನ ಶಿಕ್ಷಣದ ವ್ಯವಸ್ಥೆಪ್ಪು ಅಂಚನೆ ಬೇತೆ ಬೇತೆ ಧಾರ್ಮಿಕ ಕ್ಷೇತ್ರಡೆ ನಡಪನಂಚಿನ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ದೇವಸ್ಥಾನ ನಿರಂತರವಾಗಿ ಈ ನಮ್ಮ ಜವನಿಯರು ರಾತ್ರಿ ಬಗೆಯಲ್ಲಿ ಕೆಲಸ ಮಾಡ್ಕೊಂಡು ಈ ಮುಖಾಂತರ ಧಾರ್ಮಿಕ ಕ್ಷೇತ್ರಗಳ ಬಾರಿ ಮಲ್ಲ ರೀತಿಯ ಕೆಲಸ ಕಾರ್ಯ ಮಾಡ್ಕೊಂಡು ಧರ್ಮದ ರಾಷ್ಟ್ರದ ಬಗ್ಗೆ ಚಿಂತನೆ ಇರುವಂತಹ ವ್ಯಕ್ತಿಗಳನ್ನು ಒಟ್ಟು ಸೇರಿಸಿ ಮಾಡುವಂಥದ್ದು ಅಷ್ಟು ಸುಲಭ ಇಲ್ಲ. ಆದರೆ ಕಳೆದ 36 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇರುವಂಥ ಈ ಸಂಘಟನೆಗೆ ನಾನು ಆಭಾರಿಯಾಗಿದ್ದೇನೆ. ಸನಾತನ ಧರ್ಮ ಅಂತ ಹೇಳಿದರೆ ಕೇವಲ ಪೂಜೆ ಪುನಸ್ಕಾರಗಳನ್ನಷ್ಟೇ ಮಾಡುವಂಥದ್ದಲ್ಲ, ವಸುದೈವ ಕುಟುಂಬಕಂ ಅಂದರೆ ವಿಶ್ವವೇ ನಮ್ಮ ಕುಟುಂಬ ಅಂತೇಳಿ ಸಾರುವಂಥ ವಿಶಾಲ ಮನೋಭಾವ ಇರುವಂಥ ಧರ್ಮ. ಇಂಥ ಮಹಾನ್ ಧರ್ಮದಲ್ಲಿ ಹುಟ್ಟಿ ಬೆಳೆದಂಥ ನಾವುಗಳು ಧನ್ಯರು. ಅಂಥ ಒಂದು ಪವಿತ್ರ ಧರ್ಮದಲ್ಲಿದ್ದೇವೆ. ಆ ಒಂದು ಧರ್ಮದ ಆಚರಣೆಯನ್ನು ಮಾಡಿ ಹಿಂದೂ ರಾಷ್ಟ್ರದ ಗತ ವೈಭವವನ್ನು ನಿರ್ಮಾಣ ಮಾಡುವಂಥದ್ದು ನಿಮ್ಮೆಲ್ಲರ ಕರ್ತವ್ಯ. ಈ 95ನೇ ಇಸ್ವಿಯಿಂದ ನಿರಂತರವಾಗಿ ತನ್ನ ಜೀವಮಾನ ಅವಧಿಯಲ್ಲಿ ನಾಗವೇಣಿ ಶಾಂತಪ್ಪ ಕುರುವಲಂತಿದ್ದರು. ದೇವಸ್ಥಾನದ ಎಲ್ಲ ಕಾರ್ಯಗಳಿರ್ಬೋದು, ಆರ್ಥಿಕ ವ್ಯವಸ್ಥೆಗಳು ಅದರ ನಿರಂತರ ಅದರ ಹಿಂದೆ ಇರ್ತಿದ್ದರು. ಎಲ್ಲ ಕಾರ್ಯಗಳು ಅವರನ್ನು ನೆನಪು ಮಾಡಿಕೊಳ್ತಾ ಒಟ್ಟು ಈ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಅಲ್ಲಿಂದ ಇಲ್ಲಿ ತನಕ ದೇವಸ್ಥಾನದ ಕಾರ್ಯಗಳನ್ನು ಮಾಡಲಿಕ್ಕೆ ಇವೆಲ್ಲರ ಪ್ರಯತ್ನ ಆಗಿದೆ. 14ನೇ ವರ್ಷದ ಜಪ್ಪು ಮುಗೇರ್ ಜಯ ವಿಜಯ ಜೋಡುಕರ ಕಂಬಳಡು ಕನಪ್ಪಲೈಡು ಒರಂಬ ಜೋಡು ಸೇರಿದು ಒಟ್ಟು 137 ಜೋಡಿರಿಕುಲು ಪಾಲಿಸಿದ. ಜಯಕರ ತುಂಬ ಮುಂಡಾಜಗೆ ವಿಜಯಕರ ನಂದಳಿಕೆಗೆ ಕುಡ್ಲದ ಜಪ್ಪು ಮುಗಿರು ನೇತ್ರಾವತಿ ಸುದಿಬರಿಟ್ಟು ನಡೆದ 14ನೇ ವರ್ಷದ ಜಯ ವಿಜಯ ಜೋಡುಕರೆ ಕಂಬಳ ಐತಾರ ಮುಗಿತಲಾಂಡು ಕನಪ್ಪಲೈಡು ಒರಂಬ ಜೋಡು ನಾಯರು ಎಲ್ಲಿಟ್ಟು 52 ಬಲ್ಲೆ ಎಲ್ಲಿಟ್ಟು 25 ಅಡ್ಡಪಲೈಡು ಎಣ್ಮ ನಾಯರು ಮಲ್ಲೆಟ್ಟು 30 ಬೊಕ್ಕ ಬಲ್ಲು ಮಲ್ಲ ಎಗ್ಗಿಡು 13 ಜೋಡು ಸೇರಿದು ಒಟ್ಟು 137 ಜೋಡಿರಿಕುಲು ಪಾಲ್ದೊಂಡ. ಕನಪ್ಪಲೈಡು ಬೈಂದೂರು ಭಾಸ್ಕರ ದೇವಾಡಿಗ ಪಲಯಮುಟ್ಟುನ ತಿರುವೈಲ್ಗುತ್ತು ನವೀನ್ಚಂದ್ರ ಆಡುವ ಮೇರನ ಎರುಕುಲು ಆಜರಕೋಲು ನಿರಸನೆಗೆ ನೀರ್ರಟ್ಟಾದು ಒಂಜನೆ ಇನಾಮು ಗೆಂದ್ಯ. ಅಡ್ಡಪಲೈಡು ಇರುವೈಲ್ ದೊಡ್ಡಗುತ್ತು ಜಗದೀಶ್ ಎಂ ಶೆಟ್ಟಿರ್ನ ಎರುಕುಲು ಒಂಜನೆ ಇನಾಮು, ನಾರಾವಿ ರಕ್ಷಿತ್ ಜೈನರ್ನ ಎರುಕುಲು 2ನೇ ಸ್ಥಾನದ ಇನಾಮುಗು ಸಂಧ್ಯ. ನಾಯರಿಯಲ್ಲಿಟ್ಟು ಮುನಿಯಾಲ್ ಉದಯಕುಮಾರ್ ಶೆಟ್ಟಿರ್ನ ಎರುಕುಲು ಒಂಜನೆ ಇನಾಮು, ಪಡು ಸಾಂತೂರು ಕಲ್ಯಾಣಿ ನಿವಾಸದ ರಾಮದೇಜು ಪೂಜಾರಿಯರ್ನ ಎರುಕುಲು 2ನೇ ಇನಾಮು ಗೆಂದ್ಯ. ನಾಯರ್ ಮಲ್ಲೆಟ್ಟು ಮಾಣಿ ಎಕ್ಕೂರು ಬಾಬಾ ಶುಭಕರ ಶೆಟ್ಟಿರ್ನ ಎರುಕುಲು ಒಂಜನೆ ಇನಾಮು, ಬೊಕ್ಕ ಅರಣವೆ ಬಿ ಎರುಕುಲು 2ನೇ ಇನಾಮುಗು ಸಂಧ್ಯ.
ಬಲ್ಲೆ ಎಲ್ಲಿಟ್ಟು ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯ ಪೂಜಾರಿಯರ್ನ ಎರುಕುಲು ಒಂಜನೆ ಸ್ಥಾನ ಬೊಕ ಉಡಿಪು ಕಕ್ಕುಂಜ ಸಂತೋಷ್ ಶಿವರಾಜ್ ಪೂಜಾರಿಯರ್ನ ಎರುಕುಲು ರಡ್ಡನೆ ಇನಾಮ್ ಗೆಂದ್ಯ. ಬಲ್ಲೆ ಮಲ್ಲೆಟ್ಟು ತುಂಬೆ ಮುಂಡಾಜಿ ಸದಾನಂದ ಪೂಜಾರಿಯರ್ನ ಎರುಕುಲು ಒಂಜನೆ ಇನಾಮು ಬೊಕ ನಂದಲಿಕೆ ಶ್ರೀಕಾಂತ್ ಭಟ್ಟರ್ನ ಬಿ ಎರುಕುಲು ರಡ್ಡನೆ ಇನಾಮುಗು ಸಂಧ್ಯ. ಕರಾವಳಿದ ಅರಸರು ದುಂಬು ಕಪ್ಪ ಕೊರೊಂದಿತ್ತದು ಐನ್ ವಿರೋಧ ಮಲ್ತನ ರಾಣಿ ಅಬ್ಬಕ್ಕ ಬೀರ ನಾಯಕಿಯಿಂದ ಅನಿತಾ ಸುರೇಂದ್ರ ಕುಮಾರ್ ಧರ್ಮಸ್ಥಳ ಪಂತೆರು ತೊಕ್ಕೋಟುಡು ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಉದಿಪನ ಮಲ್ತದು ಅರಪಾತೇರಿಯರು. ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿದ ನಿಲಿಟ್ಟು ತೊಕ್ಕೊಟ್ಟು ಉಲಪೇಂಟಿದ ಅಂಬೇಡ್ಕರ್ ಮೈದಾನೋಡು ಶನಿವಾರ ವೀರರಾಣಿ ಅಬ್ಬಕ್ಕ ಉತ್ಸವ ನಡೆತಂಡು. ಉತ್ಸವ ಸಮಿತಿ ಗುರ್ಕಾರರು ದಿನಕರ ಉಳ್ಳಾಲ ಇದ್ಕೊಂಡಿರು ಕರ್ನಾಟಕ ರಾಜ್ಯ ಕುಂಕು ಅಭಿವೃದ್ಧಿ ನಿಗಮದ ಗುರ್ಕಾರ್ದಿ ಮಮತಾ ಡಿಎಸ್ ಗಟ್ಟಿ ಗುರ್ಕಾರ್ಮೇಡು ರಾಣಿ ಅಬ್ಬಕ್ಕ ವಂಶದಾರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅನಿತಾ ಸುರೇಂದ್ರ ಕುಮಾರ್ ಉಳ್ಳಾಲ ರಾಣಿ ಅಬ್ಬಕ್ಕ ಉತ್ಸವ ಉದಿಪನ ಮಲ್ತೇರು. ಅನಿತಾ ಸುರೇಂದ್ರ ಕುಮಾರ್ ಪಾತಿರ್ದು ಕರಾವಳಿದ ಅರಸರೆಡಿದ ಕಪ್ಪ ಒಟ್ಟು ಮಲ್ತದ ಕೊನೊಪ್ಪುನೆಕ್ ವಿರೋಧ ಮಲ್ತನ ಅಬ್ಬಕ್ಕ ರಾಣಿ ಬೀರನಾಯಕಿ ಅಬ್ಬಕ್ಕನ ಬಗೆಟ್ ದೇಶದ ಬೇತೆ ಬೇತೆ ಕಡೆಟ್ ಕಾರ್ಯಕ್ರಮ ನಡಪನವು ಪೆರ್ಮೆದ ಸಂಗತಿ 500 ವರ್ಷಲೆಡಿದ ಬೊಕ್ಕಲ ನಮ್ಮ ಅಬ್ಬಕ್ಕನ ನೆನಪುನವು ಅಭಿಮಾನದ ಗುರ್ತು ಎಂದು ಬಂಡೇರು. ರಾಜ್ಯದ ದುಂಬುದ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡರು ಮಲ್ಲಬಿನ್ನೆರಾದಿದ್ದು ಸಾಹಿತ್ಯ ಕ್ಷೇತ್ರದ ಸಾಧಕರೈನ ನಿಟ್ಟೆ ವಿಶ್ವವಿದ್ಯಾನಿಲಯದ ಅಸೋಸಿಯೇಟ್ ಪ್ರೊಫೆಸರ್ ಡಾ ಸಾಯಿಗೀತಾ ಹೆಗ್ಡೆ ಬೊಕ್ಕ ಭರತನಾಟ್ಯದ ಸಾಧನೆಗಾದ ಉಳ್ಳಾಲ ನಾಟ್ಯ ನಿಕೇತನದ ಪ್ರಿನ್ಸಿಪಾಲರು ರಾಜಶ್ರೀ ಉಳ್ಳಾಲದಾರೆಗೆ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ ಕೊರತು ಮರ್ಯಾದೆ ಮಲ್ತೇರ. 8ನೇ ವರ್ಷದ ಪುಟ್ಟನ ದಿನಾಚರಣೆ ಮಲ್ತೊಂದು ಪುನಃ ದುಂಬುದ ಶಾಸಕರು ಬೊಕ್ಕ ಅಬ್ಬಕ್ಕ ಉತ್ಸವ ಸಮಿತಿದ ಎದುಕೋರ್ನ ಸಮಿತಿ ಗುರುಕಾರರು ಕೆ ಜಯರಾಮ ಶೆಟ್ಟಿಯರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಸದಾನಂದ ಗೌಡರು ಪಾತಿರದು ಸ್ವಂತ ದೇಶದ ಪ್ರೇಮ ಸ್ವಾಭಿಮಾನಿ ದೇಶ ನಮ್ಮವು ಆವುಡು ಪನ್ಪನ ಚಿಂತನೆ ಅಬ್ಬಕ್ಕಡ ಇತ್ತಂಡು ಎಡ್ಡೆ ಸಮಾಜ ಉಂಡಾನಾಗ ಮಾತ್ರ ಗಟ್ಟಿ ಮುಟ್ಟದ ದೇಶ ತಯಾರಾಪಣೆಂದು ಪಂಡಿರು. ಕುಡ್ಲದ ಆಸರೆ ಚಾರಿಟೇಬಲ್ ಟ್ರಸ್ಟ್ ಗುರ್ಕಾರ್ದಿ ಡಾ ಆಶಾ ಜ್ಯೋತಿ ರೈ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಉದಿಪನ ಮಲ್ತೇರು. ಮಮತಾ ಡಿಎಸ್ ಗಟ್ಟಿ ಗುರ್ಕಾರ್ಮೆದ ಪಾತ್ರ ಪಂಡದು ಅಬ್ಬಕ್ಕ ಉತ್ಸವ ಸಮಿತಿಗೆ ಎಡ್ಡೆ ಬೈಕೆರು. ಪೆರ್ಮನೂರು ಇಂಗ್ರೇಜ ಧರ್ಮಗುರು ಸಿಪ್ರಿಯನ್ ಪಿಂಟೋ ಜಿಲ್ಲಾ ಬಿಜೆಪಿ ಗುರ್ಕಾರ್ಯರ ಸತೀಶ್ ಕುಂಬಲ ಹಾವೇರಿ ವಿಶ್ವವಿದ್ಯಾನಿಲಯದ ದುಂಬುದ ಒತ್ತು ಕುಲಪತಿ ಡಾ ಚಿನ್ನಪ್ಪ ಗೌಡ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಗುರುಕಾರ್ಯರು ತಾರಣತಗಟ್ಟಿ ಕಾಪಿಕಾಡ್ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಗುರುಕಾರ್ಯರು ಒಮ್ಮರ್ ಯುಎಚ್ ದುಂಬುದ ಮೇಯರ್ ಪ್ರೇಮಾನಂದ ಶೆಟ್ಟಿ ಉಳ್ಳಾಲ ಚೀರುಂಬ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಸರಿದ ಸುರೇಶ್ ಭಟ್ ನಗರ ಉಳ್ಳಾಲ ಮೊಗವೀರ ಸಂಘದ ಗುರುಕಾರ್ಯರು ಯಶವಂತ ಅಮೀನ್ ಕೋಟೆಕಾರ ಪಟ್ಟಣ ಪಂಚಾಯತ್ ಗುರುಕಾರ್ಯರು ದಿವ್ಯ ಶೆಟ್ಟಿ ಸೋಮೇಶ್ವರ ಪುರಸಭೆ ಒತ್ತು ಗುರುಕಾರ್ಯರು ರವಿಶಂಕರ ಸೋಮೇಶ್ವರ ಉಳ್ಳಾಲ ನಗರಸಭೆದ ಪೌರ ಕಮಿಷನರ್ ಸಂತೋಷ್ ಡಿ ಹಿರಿಯ ರೈತ ನಾಯಕರು ಕೃಷ್ಣಪ್ಪ ಸಾಲ್ಯನ್ ಬಿನ್ನೆರಾದು ಪಾಲ್ಗೊಂಡಿರು. ಅಬ್ಬಕ್ಕ ಉತ್ಸವ ಸಮಿತಿದ ಹೈದರ್ ಪರ್ತಿಪಾಡಿ ಸದಾನಂದ ಬಂಗೇರ ದೇವಕಿ ಉಳ್ಳಾಲ ಸಪ್ನ ಶೆಟ್ಟಿ ಶಶಿಕಲಾ ಗಟ್ಟಿ ಮಾಧವಿ ಉಳ್ಳಾಲ ಈ ಪೊರ್ತುತ್ತಿರು. ಆನಂದ ಕೆ ಅಸೇಗೋಳಿ ಸೊಲ್ಮೆ ಸಂದಾಯರು ಪ್ರಧಾನ ಕಾರ್ಯಂತರ ಧನಲಕ್ಷ್ಮಿ ಗಟ್ಟಿ ಕಾರ್ಯಕ್ರಮ ಸುಧಾರತ್ ಕೊರಿಯರು. ಸುಮಾರು 40 ವರ್ಷಗಳ ಕಾಲ ಪೋರ್ಚುಗೀಸರೊಂದಿಗೆ ವೀರಾವೇಶದಿಂದ ಹೋರಾಡಿ ಅವರ ಕನಸಿಗೆ ಕೊಳ್ಳಿಯಿಟ್ಟು ದಿಟ್ಟತನ ಮೆರೆದು ಭಾರತದ ಮೊತ್ತ ಮೊದಲ ರಾಣಿ. ಇತಿಹಾಸ ತಜ್ಞರು ಹೇಳುವಂತೆ ಭಾರತದ ಯಾವ ದೊರೆಯೂ ಪ್ರಾಯಶಃ ಇಷ್ಟು ದೀರ್ಘಕಾಲ ಪೋರ್ಚುಗೀಸರೊಡನೆ ಸೆಣಸಿದ ದಾಖಲೆ ಚರಿತ್ರೆಯಲ್ಲಿಲ್ಲ. ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿದರೆ 500 ವರ್ಷ ಆದರೂ ಜನ ನೆನಪಿಸಿಕೊಳ್ತಾರೆ ಅನ್ನೋದಕ್ಕೆ ನಮ್ಮ ರಾಣಿ ನಮ್ಮ ಉದಾಹರಣೆ. ರಾಣಿ ಅಬ್ಬಕ್ಕ ಅಂದಿನ ದಿನಗಳಲ್ಲಿ ಈ ದೇಶದ ಜನರಿಗೆ ತೋರಿಸಿಕೊಟ್ಟದ್ದು ನೀವು ಯಾವತ್ತೂ ಗುಲಾಮರಾಗಿರಬಾರ್ದು. ತನ್ನ ಕುಟುಂಬದಲ್ಲೇ ತನಗೆ ವಿರೋಧ ಇದ್ದರೂ ಕೂಡ ಆ ಗುಲಾಮಗಿರಿಯನ್ನು ನಾನು ಒಪ್ಕೊಳ್ಳಲ್ಲ, ಈ ದೇಶದ ಯಾವುದೇ ಪ್ರಜೆ ಕೂಡ ಗುಲಾಮಗಿರಿಯಲ್ಲಿ ಬದುಕುವಂಥ ಆ ವ್ಯವಸ್ಥೆಗಳು ಮುಂದಿನದಲ್ಲಿ ಆಗಬಾರ್ದು ಅಂತ ಹೇಳುವಂಥ ಆ ಪ್ರಬಲವಾದಂಥ ಸಂದೇಶವನ್ನು ಆ ದಿನ ಅವರು ಕಳಿಸಿಕೊಡು ಆ ಸಂದರ್ಭದಲ್ಲಿ ಅವರು ಕಳಿಸಿಕೊಟ್ಟದನ್ನು ನಾವು ಕಂಡಿದ್ದೇವೆ. ನಮ್ಮ ದೇಶದ ಆಚಾರ ವಿಚಾರ ಕಲೆ ಸಾಹಿತ್ಯ ಇಂದು ವಾ ಪ್ರಪಂಚದ ವಾ ದೇಶೊಡ್ಲ ಇಜ್ಜಿನ ಪಂಡದು ನೆಕ್ ನಮ್ಮ ದೇಶಗು ಇನಿ ಪ್ರಪಂಚೊಡೆ ಮನ್ನಣೆ ತಿಗೊಂಡೊಂದು ನಮ ಇನಿ ಭಾರತೀಯರಾಯನ ನಮ ಇನಿ ನೆನಪೊಡಾಪುಣು ಇನಿ ಹಬ್ಬಕ್ಕಾದಿಪ್ಪು ಇನಿ ಸ್ವಾತಂತ್ರ್ಯ ಪೂರ್ವದ ನಮ್ಮ ದೇಶ ಎಂಚೆತ್ತಂಡು ಸ್ವಾತಂತ್ರ್ಯ ಬೊಕ್ಕದ ನಮ್ಮ ದೇಶ ಎಂಚಾಂಡು ಸ್ವಾತಂತ್ರ್ಯ ನಮ್ಮ ದೇಶಗೂ ತಿಕ್ಕೊಡು ನಾಂಡ ಏತ್ ನಮ್ಮ ಭಾರತೀಯರು ಏತ್ ನಮ್ಮ ಹಿರಿಯಕಲು ಬಂಗ ಬೈದೇರನ್ ಪನ್ಪುನ ನಮ್ಮ ಜೋಕ್ಲಿಗೆ ಗೊತ್ತುಪಡು. ಬೈಕಂಪಾಡಿ ಕೈಗಾರಿಕಾ ವಲಯದ ಕುಡುಂಬೂರು ನಡುಗಿರಿ ಗ್ರಾಮದೇವ
ಜಾರಂದ ಎಬಕ ಪರಿವಾರ ದೈವಲಿನ ದೈವಸ್ಥಾನಗಳು ಶನಿವಾರ ಪಿಲಿಚಂಡಿ ದೈವದ ಬಂಡಿ ನೇಮ ನಡೆತಂದೆ. ಕುಡುಂಬೂರು ನಡುಗಿರಿ ಗ್ರಾಮ ದೈವ ಜಾರಂದ ಎಬಕ ಸಪರಿವಾರ ದೈವಲಿನ ದೈವಸ್ಥಾನ ಬೈಕಂಪಾಡಿ ಕೈಗಾರಿಕಾ ವಲಯದ ಮೈಸಂದಾಯ ಜಾರಂದಾಯ ಬಂಟ ಕಾಂತೇರಿ ಜುಮಾದಿ ಸರಳ ಜುಮಾದಿ ಬಂಟ ಪಿಲಿಚಂಡಿ ಬುಕ ಪರಿವಾರ ದೈವಲಿನ ವರ್ಷದ ನಡುಗಿರಿ ಬಂಡಿ ನೇಮ 3 ದಿನ ನಡಪಾದಿತ್ತೇರು. 3ನೇ ದಿನ ಶನಿವಾರ ರಾತ್ರಿ ಪಿಲಿಚಂಡಿ ದೈವದ ಬಂಡಿ ನೇಮ ನಡೆತಂದೆ. ಕುಡುಂಬೂರು ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರು, ವಾಸುಕಿ ನಾಗದೇವರು, ಜಾರಂದಾಯ ಪರಿವಾರ ದೈವಲಿನ ಸೇವಾ ಟ್ರಸ್ಟ್ದ ಗುರ್ಕಾರ್ಯರು ಬುಕ ಸದಸ್ಯರು, ಕುಡುಂಬೂರು ನಡುಗಿರಿ ಗ್ರಾಮ ದೈವ ಜಾರಂದಾಯ ಬುಕ ಸಪರಿವಾರ ದೈವಲಿನ ದೈವಸ್ಥಾನ ಆಡಳಿತ ಸಮಿತಿಯ ಗುರ್ಕಾರ್ಯರು ಬುಕ ಪದಾಧಿಕಾರಿಗಳು ಸದಸ್ಯರು, ಕುಡುಂಬೂರು 10 ಸಂಸ್ಥೆರು, ಕುಡುಂಬೂರು ಬೈಕಂಪಾಡಿದ ಉದ್ಯಮಿಲು, ಊರ ಪರವೂರ ಭಕ್ತರು ನೇಮತೂದು ಬೂಲ್ಯದೆ ತೊಂಡರು. ಶಿವರಾತ್ರಿ ಬಜಿ ಒಂಜಿ ಪರ್ಬತ್ ಅವು ಆಧ್ಯಾತ್ಮಿಕ ಜಾಗೃತಿದ ದಿನ ಅಂದು ಮಾಹೆ ವಿಶ್ವವಿದ್ಯಾನಿಲಯದ ಜೊತೆ ಕುಲಾಧಿಪತಿ ಡಾಕ್ಟರ್ H.S. ಬಲ್ಲಾಲ್ ಪಂತೇರ್ ಮಣಿಪಾಲ ಶಿವಪಾಡಿದ ಶ್ರೀ ಉಮಾಮಹೇಶ್ವರ ದೇವಸ್ಥಾನಡು ಶಿವರಾತ್ರಿದ ಶಿವಪಾಡಿ ವೈಭವ ಕಾರ್ಯಕ್ರಮದ ಸಭಾಲೇಸಿಡು ಉದಿಪನ ಮಂತದಾರು ಪಾತೇರಿರು. ಉಡುಪಿ ಜಿಲ್ಲೆ ಮಣಿಪಾಲದ ಶಿವಪಾಡಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನಡು ಮಹಾಶಿವರಾತ್ರಿದ ಮಲ್ಲ ಉಚ್ಚಯದಲ್ಲಿ ಕೊಡು ಆಧ್ಯಾತ್ಮಿಕ ಆರೋಗ್ಯ ಸಾಹಿತ್ಯ ಯಕ್ಷಗಾನ ತೆನಸು ಮೇಲಲಿನ ಮಹಾಸಂಗಮ ಶಿವಪಾಡಿ ವೈಭವ 2 ದಿನ ನಡೆತಂಡು. ಒಡಿಪುದ ದುಂಬುದ ಶಾಸಕರು ರಘುಪತಿ ಭಟ್ ಗುರ್ಕಾರ್ಮಿಡು ನಡತ್ನ ಸಭಾಲೇಸಿಡು ಮಹೇಶ್ ಠಾಕೂರ್ ಎದುಕೊಂಡಿರು. ಟ್ರಸ್ಟಿ ಸಂಜಯ ಪ್ರಭು ಸುರುತ ಪಾತ್ರ ಬಂದಿರು. ಮಣಿಪಾಲ ವಿಶ್ವವಿದ್ಯಾನಿಲಯದ ಜೊತೆ ಕುಲಾಧಿಪತಿ ಡಾಕ್ಟರ್ H.S. ಬಲ್ಲಾಲ್ ಸಭಾಲೇಸಿ ಉದಿಪನ ಮಲ್ತೇರು. H.S. ಬಲ್ಲಾಲ್ ಪಾತಿರ್ದು ಶಿವರಾತ್ರಿ ಬಜಿ ಒಂಜಿ ಪರ್ಬಾತ್ ಅವು ಆಧ್ಯಾತ್ಮಿಕ ಜಾಗೃತಿದ ದಿನ ಸೃಷ್ಟಿ ಸ್ಥಿತಿ ಲಯದ ಗುರ್ತು ತಾಂಡವನಲಿಕೆ ಆನಿ ಉಪವಾಸ ಮಲ್ಪನೆಗೆ ಅರ್ಥ ಉಂಡು ಎಂದು ಪಂಡೇರು. ದುಂಬುದ ಲೋಕಸಭಾ ಸದಸ್ಯರು ಬೊಕ ದುಂಬುದ ಬಿಜೆಪಿ ರಾಜ್ಯ ಗುರ್ಕಾರ್ಯರು ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ಆರೋಗ್ಯ ಆರಾಧನೆ ಸಾಂಸ್ಕೃತಿಕ ಆರಾಧನೆ ಒಂದು ಮಾತಾ ಶಿವಾರ್ಪಿತ ಶಿವಪಾಡಿಡ ನಿಜವಾಯಿನ ಶಿವಪೂಜೆ ಆ ಒಂದುಂಡು ಪಂಡೇರು. ರಘುಪತಿ ಭಟ್ ಗುರ್ಕಾರ್ಮೆದ ಪಾತ್ರ ಪಂಡದು ಪಿಲಿ ಬರದಿತ್ತಿನ ಗುಡ್ಡೆ ಪ್ರದೇಶ ಮಣಿಪಾಲ ಆದ ಅಂತಾರಾಷ್ಟ್ರ ಮಟ್ಟೋಡು ಗುರುತು ಮಲ್ಪೆರೆ ಪೈ ಕುಟುಂಬ ಭಾರಿ ಸಾಧನೆ ಮಲ್ತದಂಡು H.S. ಬಲ್ಲಾಳದವರ ಶಿವಪಾಡಿ ವೈಭವ ನನ್ನ ವರ್ಷದ ನಡಪೆರ ಉಂಡು ಎಂದು ಪಂಡೇರು. ಬೆಂಗಳೂರದ ಉದ್ಯಮಿ ದಯಾನಂದ ರೆಡ್ಡಿ, ದಿಲೀಪ್ ರಾಜ್ ಹೆಗ್ಡೆ, ಸುಧಾಕರ ಶೆಣೆ, ಶ್ರೀನಿವಾಸ ಪೂಜಾರಿ, ಆತ್ಮರಾಮ ಪಾಟೀಲ್, ದಿನೇಶ್ ಹೆಗ್ಡೆ, ರಮೇಶ್ ಕಾಂಚನ್, ಸೋಮಯ್ಯ ನಾಯ್ಕ್, ಕುಶಾಲ್ ನಾಯ್ಕ್, ಶಿವಾನಂದ ಪ್ರಭು, ದಿನೇಶ್ ಕಾಮತ್, ಸತೀಶ್ ಪಾಟೀಲ್, ಗೋಪಾಲಕೃಷ್ಣ ಪ್ರಭು
ಇಂಚ ಬೇತೆ ಬೇತೆ ವಲಯದ ನಾಯಕರು ಶಿವಪಾಡಿ ದೇವಸ್ಥಾನದ ಆಡಳಿತ ಪದಾಧಿಕಾರಿಗಳು ಪಾಲ್ಗೊಂಡಿರು. ಶಿವಪಾಡಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ಗುರುಕಾರ್ಯರು ದಿನೇಶ್ ಪ್ರಭು ಸೊಲ್ಮೆಸಂದಾಯರು. ಈ ಸನಾತನ ಬದುಕಿನ ನೆಲಗಟ್ಟಿನ ಮೇಲೆ ನಮ್ಮ ವಾಸ್ತವದ ಬದುಕು ಸಾಗಿದರೆ ಆ ಬದುಕು ಪರಮಸಾರ್ಥಕ ಎನ್ನುವುದು ಶಿವಪಾಡಿ ವೈಭವದ ಆಶಯ. ಅದಕ್ಕೆ ಪೂರಕವಾಗಿ ಆಧ್ಯಾತ್ಮಿಕ, ಆರೋಗ್ಯ, ಸಾಹಿತ್ಯ, ಯಕ್ಷಗಾನ, ಆಹಾರ ಮೇಳಗಳ ಇದೊಂದು ಮಹಾಸಂಗಮ. ಮಹಾಶಿವರಾತ್ರಿ ಹಬ್ಬವು ಕೇವಲ ಒಂದು ಹಬ್ಬವಲ್ಲ, ಅದು ಆಧ್ಯಾತ್ಮಿಕ ಜಾಗೃತಿಯ ಸಂಕೇತವಾಗಿ ಶಿವಭಕ್ತರು ಈ ದಿನವನ್ನು ಭಕ್ತಿ ಮತ್ತು ನಿಯಮದಿಂದ ಆಚರಿಸ್ತಾ ಇದ್ದಾರೆ. ಈ ಶಿವತಾಂಡವ, ಈ ರಾತ್ರಿ ಶಿವರಾತ್ರಿ ದಿವಸ ಶಿವನು ತಾಂಡವ ನೃತ್ಯವನ್ನು ಮಾಡಿದನೆಂದು ನಂಬಿಕೆ ಇದೆ. ಈ ತಾಂಡವ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳ ಸಂಕೇತವಾಗಿದೆ. ಶಿವನ ಆರಾಧನೆಯನ್ನು ಹೇಗೆ ಮಾಡಬೇಕು ಕೇಳಿದರೆ, ಶಿವನಂತೆ ಆಗಿ ಶಿವನನ್ನು ಅರ್ಚನೆ ಮಾಡಿ, ಶಿವನಂತೆ ಆಗು ಅಂತ ಹೇಳಿದರೆ ಹೇಗೆ ಹೇಳಿದರೆ, ನಮ್ಮ ಜೀವನದ ಎಲ್ಲ ಗುರಿಗಳು ಒಂದೇ ಆದಾಗ, ನಮ್ಮ ಜೀವನದ ಎಲ್ಲ ಉದ್ದೇಶಗಳನ್ನು ಶಿವಾರ್ಪಿತವಾಗಿ ಮಾಡಿದಾಗ, ಎಲ್ಲ ಕಾರ್ಯವೂ ಶಿವಗೆ ಸಮರ್ಪಿತ ಅಂತ ಹೇಳಿದಾಗ ಅದು ಶಿವನ ಬದುಕು ಅಂತ ಹೇಳ್ತಾರೆ. ಹಾಗಾಗಿ ಶಿವನ ಬದುಕೇನು? ನಮ್ಮ ಹಿಂದೂ ಧರ್ಮದ ನಂಬಿಕೆಗಳು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ನಂಬಿಕೆಗಳು. ನಮ್ಮ ಆಧ್ಯಾತ್ಮ ನಂಬಿಕೆಗಳು, ನಮ್ಮ ಧಾರ್ಮಿಕ ನಂಬಿಕೆಗಳು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ನಂಬಿಕೆಗಳು. ಆ ನಂಬಿಕೆಯಲ್ಲಿ ಶಿವಾರಾಧನೆಯು ಒಂದು, ಶಿವಾರಾಧನೆಯಲ್ಲಿ ಆತ್ಮಪೂಜೆಯು ಒಂದು. ಹಾಗಾಗಿ ಯಾರು ಇನ್ನೊಂದು ಆತ್ಮದಲ್ಲಿ ಶಿವನನ್ನ ಕಾಣ್ತಾರ, ಆ ಆತ್ಮದ ಪರಿಪೂರ್ಣತೆಯಲ್ಲಿ ಶಿವನ ಭಕ್ತಿಯನ್ನ ಕಾಣ್ತಾರ, ಅದು ಶಿವಪೂಜೆ. ನನಗೆ ಅನಿಸ್ತದೆ ಶಿವಪಾಡಿಯಲ್ಲಿ ಶಿವವೈಭವ, ಮಹೇಶ್ ಠಾಕೂರ್ ಅವರ ಕಲ್ಪನೆ ನಿಜವಾಗಿರ್ತಕ್ಕಂಥ ಶಿವಪೂಜೆ ಆಗಿದೆ. ನಿಮಗೆ ಅಭಿವಂದನೆಗಳನ್ನು ಸಲ್ಲಿಸ್ತೀನಿ. ಇವತ್ತು ಮಣಿಪಾಲ ಸಂಸ್ಥೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಇಲ್ಲಿ ಸಹಸ್ರಾರು ಜನರಿಗೆ ಉದ್ಯೋಗ ಕೊಟ್ಟಂಥ ಒಂದು ಸಂಸ್ಥೆ. ಮಾಧವ ಪೈಗಳು ಆ ಕಾಲದಲ್ಲಿ ಗುಡ್ಡೆ ಏನು ಟೈಗರ್ ಸರ್ಕಲ್ ಅಂದರೆ ಹುಲಿ ಬರ್ತಾ ಇದ್ದಂಥ ಪ್ರದೇಶವನ್ನು ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಟ್ಟುವಂಥ ಪ್ರಯತ್ನ ಆಗಿದೆ. ಎಚ್.ಎಸ್. ಬಲ್ಲಾಳರು ಯಾವಾಗ ಅಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರ ಸಾರ್ವಜನಿಕರಿಗೆ ಮತ್ತು ಮಣಿಪಾಲಕ್ಕೆ ಒಂದು ಸೇತುವೆಯಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ನಮಗೆ ಬಹಳ ಉಪಯೋಗ ಆಗಿದೆ, ನಮ್ಮ ಉಡುಪಿಯ ಜನರಿಗೆ. ಶಿವಪಾಡಿಗೂ ಅದೇ ರೀತಿ ನಮ್ಮ ಅತಿರುದ್ರ ಯಾಗ ಆದಾಗಲೂ ಪೂರ್ತಿ ಸಹಕಾರ ಎಲ್ಲವನ್ನು ಇವತ್ತು ಮಾಡಿದ್ದಾರೆ. ಹಾಗಾಗಿ ಇವತ್ತು ಶಿವಪಾಡಿಯಲ್ಲಿ ಇನ್ನು ನಿರಂತರವಾಗಿ ಶಿವರಾತ್ರಿಯ ಕಾಲದಲ್ಲಿ ಕಾರ್ಯಕ್ರಮ ಆಗಲಿಕ್ಕೆ ಒಂದು ಈ ವೇದಿಕೆಯ ಮೂಲಕ ಆದಂಥದ್ದು ಬಹಳ ಸಂತೋಷದ ವಿಷಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮಂಜೇಶ್ವರ ತಾಲೂಕು ತೊಟ್ಟೆತೋಡಿ ಬುಡ್ರಿಯದ ಮಲರಾಯ ಬಂಟ ದೇವಸ್ಥಾನಗಳು ಮಲರಾಯ ಬಂಟ ದೇವಲಿನ ವರ್ಷದ ನೇಮ ಫೆಬ್ರವರಿ 18 ಬುಧವಾರ ಬೈಯಾಗ ಭಂಡಾರ ಏರ್ದು ರಾತ್ರಿ 8 ಗಂಟೆಗೆ ನಡಪುಂಡು. ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ ಗುರುಕಾರ್ಮಿಡು 7 ಗಂಟೆಗೆ ನಡಪುನ ಮೃತ್ಯುಂಜಯ ಯುವಕ ವೃಂದದ ಸಭಾಲೇಸಿಡು ಹಿರಿಯ ಪುಲಮರ್ದ ಪಂಡಿತರು ಭಜನೆ ಸಂಕೀರ್ತನೆದಾರು ಭುವನೇಶ್ವರಿ ಜಿ ಭಟ್ ಮಿತ್ತಾಳ ಮೇರೆಗೆ ಸಮ್ಮನದ ಮರ್ಯಾದೆ ಮಲ್ಪೊಂಡು ಮೃತ್ಯುಂಜಯ ಯುವಕ ವೃಂದದ ಪ್ರಕಟಣೆ ತೆರಿಪಾದಿರು. ಇಡಗಿನಿಂದ ನಮ್ಮ ಕುಡ್ಲ ತುಳು ವಾರ್ತೆಯಲ್ಲಿ ಮುಗಿದು ಸೊನ್ಮೇಲೆ.